ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಮುಖ್ಯಾಂಶಗಳು. ಗುಡ್ ಫ್ರೈಡೆ ದುಮ್ಮನಾನಿ ರಾತ್ರಿ ಪವಿತ್ರ ಗುರುವಾರದ ಆಚರಣೆ. ಯೇಸು ಕ್ರಿಸ್ತರ ಅಕೇರಿದ ರಾತ್ರಿ ಶಿಷ್ಯರನ್ನ ಪಾದೊಳೆನ ದಿಕ್ಕದನ ನಿಂಪು ಮಲ್ತೊಂದು ಕಲ್ಯಾಣಪುರ ಮಿಲೆಗ್ರೆಸ್ ಇಂಗ್ರೇಜಿಡ್ ಬಿಷಪ್ ಎರಡ್ದು ಭಕ್ತಿ ಶ್ರದ್ಧೆದ ಕಾರ್ಯಕ್ರಮ. ಈಶ್ವರ ಪೆರೆ ಎಂಗ್ಲೆಗೆ ಕೊರ್ನ ಓಲೆನೆ ರಾಜ್ಯಪಾಲರೇ ಕೊರ್ತೀರ್. ರಡ್ ದಿನಟು ಸಮಸ್ಯೆ ಸುಖಾಂತ್ಯ ಸಿಡಿ ತನಿಖೆದ ಹಂತೋಡು ಉಪ್ಪು ನಡೆದವರ ಆ ಬಗೆಟ್ ದಾಲಪ ತಿರುಜಿ ಕುಡ್ಡಡ್ ನಳಿನ್ ಕುಮಾರ್ ಕಟೀಲ್. ಕ್ರಿಮಿನಲ್ ಗ್ಯಾಂಗ್ ಒಂಜುತ ಮೂವೇರ್ ರೌಡಿಲೆನ ಕೆರಿಯರ ಯೋಜನೆ. 9 ಜನ ಆರೋಪಿಲೆಡು ಕಂಕನಾಡಿ ಪೊಲೀಸರೆಡ್ದು ಕುಡ ಐವೇರನ ಬಂಧನ. ತುಳುನಾಡ ಭೂತಾರಾಧನೆ. ಕಕ್ಕೆಬುಟ್ಟು ಕುಲಶೇಖರಡು ಕಿಶೋರ್ ಕೊಟ್ಟಾರಿ ಎರಡ್ದು ಜುಮಾದಿ ಬಂಟೆರೆಗೆ ನೇಮ. ಏಪ್ರಿಲ್ 8 ಒರಂಬೆಕ್ ಕಡಬ ತಾಲೂಕು ಪಾಲ್ತಾಡಿದ ಕೆಳಗಿನ ಕುಂಜಾಡಿ ತರವಾರ್ಡ್ ಧರ್ಮನೇಮ ಶ್ರೀ ಮೋಹನ್ದಾಸ ಸ್ವಾಮೀಜಿ. ವಾರ್ಸದೇವರ ಯೇಸು ಕ್ರಿಸ್ತ ಸ್ವಾಮಿನ ಯಹೂದ್ಯರು ಆನಿದ ಕಾಲೋಡು ಶಿಲುಬೆಗೆ ಏರಾನಿ ನೆಂಪು ಮಲ್ತೊಂದು ಲೋಕದ ಮಾತ ಕ್ರಿಸ್ತಂದಕ್ಲು ಶುಕ್ರವಾರ ಗುಡ್ ಫ್ರೈಡೆ ಆಚರಣೆ ಮಾಡ್ತಾರೆ. ದುಮ್ಮನಾನಿ ಗುರುವಾರ ರಾತ್ರಿ ಯೇಸು ಕ್ರಿಸ್ತರು ಅರೆನ ಶಿಷ್ಯರನ್ನ ಪಾದೊಳೆನ ದಿಕ್ಕದು ಅಕೇರಿದ ಒಣಸು ಮಲ್ತನ ನೆಂಪು ಮಲ್ತಂದು ಒಡಿಪು ಜಿಲ್ಲೆದ ಕಲ್ಯಾಣಪುರ ಮಿಲಗ್ರೆಸ್ ಕೆಥಡ್ರಲ್ಡ್ ಬಿಷಪ್ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬ 16 ಜನ ಭಕ್ತರನ್ನ ಪಾದೊಳೆನ ದಿಕ್ಕೇರು. ಯೇಸು ಕ್ರಿಸ್ತ ಸ್ವಾಮಿನ ಯಹೂದಿಯರು ಶಿಲುಬೆಗೆ ಏರಾನಿ ನೆಂಪು ಮಲ್ತೊಂದು ಲೋಕದೊರ್ಮಿಡು ಕ್ರಿಸ್ತಂದಕ್ಲು ಶುಕ್ರವಾರ ಗುಡ್ ಫ್ರೈಡೆ ಆಚರಣೆ ಮಲ್ತೊಂದಿಲ್ಲರು. ಗುಡ್ ಫ್ರೈಡೆ ದುಮ್ಮನಾನಿ ಗುರುವಾರ ರಾತ್ರಿ ಯೇಸು ಕ್ರಿಸ್ತರು ಅರಿನ ಶಿಷ್ಯರನ್ನ ಕಾರ ದೆಕ್ಕದು ಅಕೇರಿದ ಒಣಸು ಮಲ್ತನಕ್ಕೆ ನೆಂಪು ಮಲ್ತೊಂದು ಒಡಿಪು ದಕ್ಷಿಣ ಕನ್ನಡ ಜಿಲ್ಲೆ ಸೇರಿನಂಚ ತುಳು ನಾಡುಡೋರ್ ಮೇಲ ಪವಿತ್ರ ಗುರುವಾರದ ಆಚರಣೆ ನಡೆತಂಡು. ಒಡಿಪು ಜಿಲ್ಲಾ ಧರ್ಮ ಪ್ರಾಂತ್ಯದ ಪ್ರಧಾನ ಕಾರ್ಯಕ್ರಮ ಕಲ್ಯಾಣಪುರ ಮಿಲೆಗ್ರೆಸ್ ಕೆಥಡ್ರಲ್ಡ್ ಅಟ್ಟಣೆ ಆದಿತ್ತಂಡು. ಒಡಿಪು ಧರ್ಮ ಪ್ರಾಂತ್ಯದ ಗುರುಕಾರ್ಯರು ಬಿಷಪ್ ಡಾಕ್ಟರ್ ಜೆರಾಲ್ಡ್ ಐಸಕ್ ಲೋಬೋ ದುಂಬಾಳ್ತೇಳು ನಡತ್ತಿನ ಕಾರ್ಯಕ್ರಮಟು ಇಂಗ್ರೇಜಿದ ಪ್ರಧಾನ ಗುರು ವಲರೇನ್ ಮೆಂಡೋನ್ಸ, ಸಹಾಯಕ ಧರ್ಮಗುರು ಕೆನ್ಯೂಟ್ ಅರನ್ನ, ಪಿಲರ್ ಸಬೇತ ಗುರು ಜೋಸ್ಸಿ ಮಸ್ಕರಿನಸ್, ಗುರುಕುಲು ಬ್ರಯನ್ ಸಿಕ್ವೇರ ಪಾಲ್ದೆ ತಂದೇರು. ಬಿಷಪೇರು 16 ಜನ ಭಕ್ತರನ್ನ ಪಾದೊಳೆನ ದಿಕ್ಕದು ಯೇಸು ಕ್ರಿಸ್ತರ್ನ ಸಂದೇಶ ಸಾರಿಯರು. ಪೋಪ್ ಫ್ರಾನ್ಸಿಸ್ ಪೊಂಜೊಳೆನ ಪಾದದಿಕ್ಕಿಗೆ ಅವಕಾಶ ಮಲ್ತುಕೊರ್ದು ಆದೇಶ ಕೊರ್ನಂಚ ಸಂಪ್ರದಾಯ ದುಂಬರಿತದು 16 ಜನತ ಒಟ್ಟುಗೂ ಪೊಂಜನಕಲ್ಲ ಇತ್ತೇರು. ಧರ್ಮ ಪ್ರಾಂತ್ಯದ ಮಾತ ಇಂಗ್ರೇಜಿಲೆಡ್ಲ ಈ ಸಂಪ್ರದಾಯ ಪಾಲನೆ ಮಲ್ತೇರು. ಮಿಲಗ್ರಿಸ್ ಕೆಥಡ್ರಲ್ ಕಲ್ಯಾಣಪುರಟು ಆಜ್ ಆಂಜನಕ್ಲ ಆಜ್ ಪೊಂಜನಕ್ಲಿನ ಪಾದದಿಕ್ಕಿರು. ಸಾಮಾಜಿಕ ಅಂತರ ಕಾತೊಂದು ಭಕ್ತರು ಕಡ್ಡಾಯವಾದ ಮಾಸ್ಕ್ ಪಾಡ್ದಿತ್ತೀರು. ಪವಿತ್ರ ಗುರುವಾರದ ಲೆಕ್ಕಳು ಇಂಗ್ರೇಜಿಲೆಡು ಪರಮಪ್ರಸಾದ ಸಂಸ್ಕಾರ, ಗುರುದೀಕ್ಷದ ಸಂಸ್ಕಾರ, ಸೇವೆದ ಸಂಸ್ಕಾರ ನೆಂಪು ಮಲ್ತೊನ್ನ ಒಟ್ಟುಗೂ ವಿಶೇಷ ಪ್ರಾರ್ಥನೆ, ಬಲಿಪೂಜೆ, ಆರಾಧನೆ ನಡೆತಂಡು. ಶುಕ್ರವಾರ ಶುಭ ಶುಕ್ರವಾರದ ಆಚರಣೆ ಒಂದು ದುಃಖದ ದಿನ. ಶನಿವಾರ ಕರಿದ ಐತಾರ ಯೇಸು ಕ್ರಿಸ್ತರು ಶಿಲುಬೆಡ್ದು ಕೂಡ ಜುವಾದು ಸ್ವರ್ಗಗೂ ಪೋಯಿನ ದಿನ ಪನ್ಪಣ ದಿಟ್ಟಿಡು ಈಸ್ಟರ್ ಸಂಡೇ ಆಚರಣೆ ನಡಪೆರ ಉಂಡು. ಈಶ್ವರಪ್ಪೆರಡ ಪಾತ್ರಕತೆ ಆತಂಡು ಅರನ ಸಮಸ್ಯೆ ಪರಿಹಾರ ಮಲ್ಪುವ ಅವು ಸುಖಾಂತ್ಯ ಆಪುಂಡು ಎಂಕ್ಲಿಗೆ ಕೋರ್ನ ಓಲೆನೆ ಆರ ರಾಜ್ಯಪಾಲರೇ ಕೊರ್ತಿರು. ಸಿಡಿ ವಿಚಾರ ತನಿಖೆದ ಹಂತೋಡು ಉಪ್ಪು ನಡೆದವರ ಆ ಬಗೆಟ್ ದಾಲ ಪಾತಿರುಜಿಂದು ಲೋಕಸಭಾ ಸದಸ್ಯರು ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರು. ಆರ ಶುಕ್ರವಾರ ಕುಡ್ಲಾಡು ಸುದ್ದಿಗಾರರನ್ನ ಪ್ರಶ್ನೆಲೆಗೆ ಉತ್ತರ ಕೊರ್ದು ಪಾತಿರಿಯರು. ಈಶ್ವರಪ್ಪೆರಡ ಪಾತ್ರಕತೆ ಆತಂಡು ಕುಲ್ಲುದು ಎಂಕುಲು ಚರ್ಚೆ ಮಲ್ಪುವ ಎಂಕ್ಲೆಗೂ ಕೊರ್ನ ಓಲೆನೆ ಆರು ರಾಜ್ಯಪಾಲರಿಗೂ ಕೊರ್ತಿರು. ಅರನ ಸಮಸ್ಯೆ ರಡ್ಡು ದಿನಟು ಸುಖಾಂತ್ಯ ಆಪುಂಡು ಯಾನೆ ಪರಿಹಾರ ಮಲ್ಪುವೆ. ಪತ್ರಿಕಾಗೋಷ್ಠಿಡು ಮನಮೋಹನ್ ಸಿಂಗ್ರೆನ ಎದುರುಡೆ ರಾಹುಲ್ ಗಾಂಧಿ ಓಲೆ ಪರಿತು ಪಾಡ್ನೇನು ಸಿದ್ದರಾಮಯ್ಯರು ಅರ್ಥ ಮಲ್ತನೋಡು ಪಂದು ಲೋಕಸಭಾ ಸದಸ್ಯರು ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂಡೇರು. ಕುಡ್ಲಡು ಶುಕ್ರವಾರ ಸುದ್ದಿಗಾರರ್ಕೆನ್ನ ಪ್ರಶ್ನೆಗಳಿಗೆ ಜವಾಬು ಕೊರ್ದು ಅರ್ಪಾತಿರಿಯರು. ಯತ್ನಾಳ್ ಬೊಕ್ಕ ಈಶ್ವರಪ್ಪೆರನ ಸಂಗತಿ ಬೇತೆ ಬೇತೆ. ಈಶ್ವರಪ್ಪೆರ್ ಮಂತ್ರಿ, ಯತ್ನಾಳ್ ಶಾಸಕರು ಅರಿಗ ನೋಟಿಸ್ ಕೊರ್ತುಂಡು. ಮಾತೆರೆಲ್ಲ ಲೆತ್ತದು ವೈಯಕ್ತಿಕ ಪಾತ್ರಕತೆಟು ಚರ್ಚೆ ಮಲ್ಪುವ ಸಿಡಿ ತನಿಖೆದ ಹಂತೊಡು ಉಂಡು. ಕಾನೂನು ತೊಡಕು ಒಪ್ಪು ನೀಡಿದಾವೆರ ಆ ಬಗೆಟ್ ದಾಲ ಪಾತಿರುಜಿ. ಡಿಕೆಶಿ ಸಿದ್ದರಾಮಯ್ಯರ್ನ ಲಡಾಯಿ ಸಾದಿಗು ಬೂರ್ದುಂಡು. ಅಕ್ಲೆನ ಗೊಂದಲನೆ ಜೋರುಂಡು. ಸಿದ್ದರಾಮಯ್ಯರು ಯಾನೆ ಮುಖ್ಯಮಂತ್ರಿ ಪಂತೆರು ಪಂದು ನಳಿನ್ ಕುಮಾರ್ ಕಟೀಲ್ ಪಂಡಿರು. 3 ಕ್ಷೇತ್ರಗಳಲ್ಲಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತನ್ನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. 3 ಕ್ಷೇತ್ರದಲ್ಲಿ ಅಭೂತಪೂರ್ವ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ ಆಗುತ್ತೆ. ಈ ಸಮಸ್ಯೆ ಏನಿದೆ ಇದು ಅಲ್ಲೇ ಪರಿಹಾರ ಆಗುತ್ತೆ. ಯತ್ನಾಳದ್ದು ಈಶ್ವರಪ್ಪರದ್ದು ವಿಭಿನ್ನವಾಗಿರ್ತಕ್ಕಂಥದ್ದು. ಈಶ್ವರಪ್ಪರು ಸಚಿವರಾಗಿ
ಈ 14 ಶಾಸಕರಾಗಿ ಈಗ ಏನು ಅವ್ರಿಗೆ ನೋಟಿಸ್ ಕೊಡಬೇಕೋ ಕೊಟ್ಟಿದೆ, ಅವ್ರೇನು ಉತ್ತರಿಸಬೇಕು. ಈಶ್ವರಪ್ಪನವರು ಅದಲ್ಲ, ಅವರು ಅನುದಾನದ ಬಗ್ಗೆ ಸರ್ಕಾರದ ಇದ್ರ ಬಗ್ಗೆ ಮಾಡಿದ್ದಾರೆ. ಈಗಾಗಲೇ ಪರಿಹಾರ ಪರಿಶೀಲನೆ ಮಾಡಿ ಏನು ಮಾತುಕತೆ ಮಾಡಬೇಕು ಮಾತುಕತೆ ಮಾಡಿ. ಎಲ್ಲ ಶಾಸಕರುಗಳಿಗೆ ನಾವು ಮಾತುಕತೆಯನ್ನು ಮಾಡಿದ್ವಿ. ಇದಲ್ಲೇ ಮುಗಿತದೆ, ಇದನ್ನು ಮುಗಿಸ್ತೀವಿ. ಈಗಾಗಲೇ ಅರುಣ್ ಸಿಂಗ್ ಅವರು ಮಾತನಾಡಿದ್ದಾರೆ, ಏನು ಕ್ರಮ ಕೈಗೊಳ್ಬೇಕು ಕೈಗೊಳ್ತೀವಿ. ಅಲ್ಲ, ಈ ರೀತಿಯ ಏನು ಪ್ರಕರಣ ನಡೆದಿದೆ ಎಲ್ಲರನ್ನು ಕರೆದು ಏನಾಗಿದೆ ವಿವರಣೆ ಕೇಳಬೇಕು. ಈಶ್ವರಪ್ಪರನ್ನು ಕೂತ್ಕೊಳಿಸ್ಬೇಕು, ಏನು ಸಮಸ್ಯೆ ಅಂತ ಕೇಳಕ್ಕೆ ಹೋಗ್ಬೇಕು. ಅದಕ್ಕೊಂದು 2 ದಿವಸ ಬೇಕು. ಆ 2 ದಿವಸದಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ ಎಲ್ಲರನ್ನ ಕೂತು ಚರ್ಚೆ ಮಾಡಿ ಅದನ್ನು ಪರಿಹಾರ ಮಾಡ್ತೀವಿ. ಸ್ವಾಮಿ DKC ಮತ್ತು ಸಿದ್ದರಾಮಯ್ಯರದು ಜೋರಿದೆ. ಸಿದ್ದರಾಮಯ್ಯ ಮತ್ತು DKC ಜಗಳ ಬೀದಿಗೆ ಬಿದ್ದಿದೆ. ಚುನಾವಣೆಗಳು 3 ಕಡೆ ಅವರಿಗೂ ನಮಗೆ ನಡೀತಾ ಇದೆ. ಅವ್ರ ಗೊಂದಲಗಳು ಮಿತಿ ಮೀರಿ ಮುಂದಕ್ಕೆ ಹೋಗಿದೆ. ಸಿದ್ದರಾಮಯ್ಯ ಟ್ವೀಟಲ್ಲೇ ಹೇಳಿದ್ದಾರೆ ನಾನೇ ಮುಖ್ಯಮಂತ್ರಿ ಅಂತ. DKC ಅವರು ವಿರೋಧಿಸಿದ್ದಾರೆ. ಹಾಗಾಗಿ ಅದರ ಮಧ್ಯೆ ದೊಡ್ಡದಾಗಿರ್ತಕ್ಕಂಥ ಬೆಂಕಿ ಕೇಳ್ತಾ ಇರುವಾಗ ನಮ್ದೆಲ್ಲ ಸ್ವಲ್ಪ ಹೊಗೆ ಬರುವುದು ಸಹಜ ನಡೀತದೆ. ಬುಧವಾರ ರಾತ್ರಿ ಬೆಳ್ತಂಗಡಿ ತಾಲೂಕುದ ಮೇಲಂತ ಬೊಟ್ಟುಡು ಕೈಕಂಜಿ ಸಾಗವನಕ್ಲಂದು ಎನ್ನಿದು ಇರುವೆರಿಗೆ ಪೆಟ್ಟುಪಾಡಿನ ಕೇಸಿಡು 5 ಜನ ಆರೋಪಿನ ಬಂಧನ ಮಾಡ್ತಿದ್ದರು. ಇರುವೆರಿಗೆ ಪೆಟ್ಟುಪಾಡಿನ ಬಗೆಟ್ SDPI ಪಕ್ಷದ ಕಾರ್ಯಕರ್ತರು ಭಾರಿ ಜೋರುಡು ವಿರೋಧ ತೋಜಾದಿರು. ಒಂದಕ್ಕೆ ಮಾತ ಮೂಲ ಕಾರಣ ಶಾಸಕರು ಹರೀಶ್ ಪೂಂಜಾ ಮೇರಿನ ಭಾಷಣ ಅಂದು ಪಕ್ಷದ ಅನ್ವರ್ ಸಾಜತ್ ದೂರ್ದೇರು. ಕೈಕಂಜಿ ಸಾಗಾದನ ದೂರು ಪಾಡ್ದು ಇರುವೆರನ ಮಿತ್ತು ಸಂಘ ಪರಿವಾರದ ಕಾರ್ಯಕರ್ತರು ಸೇರ್ದು 16 ಜನ ಪೆಟ್ಟುಪಾಡಿನ ಸಂಗತಿ ಬುಧವಾರ ರಾತ್ರಿ 11 ಗಂಟೆಗೆ ಬೆಳ್ತಂಗಡಿ ಮೇಲಂತ ಬೊಟ್ಟುಡು ನಡೆದಿತ್ತು. ಈ ಕೇಸಿಗೆ ಸಂಬಂಧಪಟ್ಟದು ಸವಣಾಲ್ದ ರಾಜೇಶ್ ಭಟ್, ರಾಕೇಶ್ ಭಟ್, ಗುರುಪ್ರಸಾದ್, ಲೋಕೇಶ್ ಬೊಕ್ಕ, ಚಿದಾನಂದರೆನು ಬಂಧನ ಮಲ್ತಿದರು. ಒರಿ ಆರೋಪಿ ತಪ್ಪಾದೆ. ಈ ಸಂಗತಿಗೆ SDPI ಪಕ್ಷದ ಕಾರ್ಯಕರ್ತರು ಭಾರಿ ಜೋರುಡು ದೂರ್ದರು. ಸವಣಾಲ್ನ ಹತ್ತಿರವೇ ನಮ್ಮ ಪಿಕಪ್ಗೆ ಮರದ ಒಂದು ತುಂಡು ಬಿಸಾಡಿದರು. ಆಗ ನಾವು ಅಲ್ಲಿ ಸ್ವಲ್ಪ ನಿಲ್ಲಿಸಿದಾಗ ಪಿಕಪ್ಪಿನ ಹಿಂಭಾಗದಿಂದ 10-15 ಮಂದಿ ಓಡಿಕೊಂಡು ಬಂದರು. ಇದನ್ನು ಕಂಡು ನಾವು ಏನು ಮಾಡಿದ್ವಿ, ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಒಂದು 2-3 ಕಿಲೋಮೀಟ್ರ್ ಮುಂಚೆ ಹೋದಾಗ ಪಲ್ಸರ್ ಬೈಕಲ್ಲಿ 2 ಮಂದಿ ಬಂದರು. ನಮ್ಮನ್ನು ಓವರ್ಟೇಕ್ ಮಾಡಿಕೊಂಡು ಬಂದು ಹೇಳಿದರು ಗಾಡಿ ನಿಲ್ಲಿಸು ಅಂತ. ನಮ್ಮ ಗಾಡಿಯಲ್ಲಿ ಏನಿಲ್ಲಲ್ವ, ಆದ ಕಾರಣ ನಾವು ಗಾಡಿ ನಿಲ್ಲಿಸಿದೆವು. ಗಾಡಿ ನಿಲ್ಲಿಸಿದ ಕೂಡಲೇ 2 ಮಂದಿ ಓಡಿಕೊಂಡು ಬಂದು ನನ್ನನ್ನು ಮತ್ತು ಡ್ರೈವರನ್ನು ಕೆಳಗೆ ಹಾಕಿದರು. ಕೆಳಗೆ ಹಾಕಿ ಬೋಲಿ ಮಗನೇ ನಿಮ್ಮ ಗಾಡಿಯಲ್ಲಿ ಕದ್ದ ಇದುಂಟು, ದನ ಉಂಟು, ಅದುಂಟು, ಇದುಂಟು ಅಂತ ಹೇಳಿದ್ರು. ನಾವು ದನ ಕದ್ದಲಿಕ್ಕೆ ಬಂದವರಲ್ಲ, ನಮ್ಮ ಸಂಬಂಧಿಕರ ಮನೆಗೆ ಈಗ ಹೋದದ್ದು ಅಂತ ಹೇಳಿದರು. ಇಲ್ಲ ಅಂತ ಹೇಳಿ ಹೊಡೆಯಲಿಕ್ಕೆ ಶುರು ಮಾಡಿದ್ರು. ಆವಾಗ ಓಮಿನಿ ಕಾರಲ್ಲಿ, ಬೈಕಲ್ಲಿ, ರಿಕ್ಷಾದಲ್ಲಿ 10-20 ಒಂದು 50 ಮಂದಿ ಬಂದರು. ಬಂದು ಒಂದು 3/4 ಗಂಟೆ ಹೊಡೆದಿದ್ದಾರೆ. 3/4 ಗಂಟೆಯಲ್ಲಿ ದೊಣ್ಣೆಯಲ್ಲಿ, ಇದು ಕಬ್ಬಿಣದ ರಾಡ್ನಲ್ಲಿ, ಮತ್ತು ಚಪ್ಪಲಲ್ಲಿ, ಮತ್ತು ಲಾಸ್ಟಿಗೆ ಅವನ ಕೈಯಲ್ಲಿ ಕತ್ತಿತ್ತು, ಚಾಕು. ಅದು ಹಾಕಲಿಕ್ಕೆ ಅಂತ ತೆಗೆಯುವಾಗ ಏನಾಯಿತು ಅಂತ ಗೊತ್ತಿಲ್ಲ, ಅದು ಆಟೋಮೆಟಿಕ್ಕಾಗಿ ಅದು ತಟ್ಟಿ ಹೋಯಿತು. ಆದ ಕಾರಣ ಚಾಕು ನನ್ನ ಮೈಗೆ ಬೀಳಲಿಲ್ಲ. ಮತ್ತು ಅವರು ಹೇಳ್ತಾ ಇದ್ದರು, ನಿಮ್ಮನ್ನು ಕೊಲೆ ಮಾಡದೆ ಬಿಡಲಿಕ್ಕಿಲ್ಲ, ನೀವು ಉಳಿಬಾರ್ದು, ಮುಸ್ಲಿಮರೇ ಇಲ್ಲಿ ಉಳಿಬಾರ್ದು ಅಂತ ಹೇಳ್ತಾ ಇದ್ರು. ಈ ಬಗೆಟ್ SDPI ಜಿಲ್ಲಾ ಕಾರ್ಯಂತರ್ ಅನ್ವರ್ ಸಾಜತ್ ಪಾತಿರ್ದು ಅಪಗಪಗ ಜಿಲ್ಲೆಡು ಇಂಚಿನ ಸಂಗತಿಲು ನಡೆತುಂದುಂಡು. ಬೆಳ್ತಂಗಡಿ ತಾಲೂಕುದ ಕುಪ್ಪೆಟ್ಟಿದ ಪಿಕಪ್ ಗಾಡಿ ಉಪ್ಪುನ ಶರೀಫ್ ಸಂಬಂಧದ ಕ್ಲಿನ ಇಲ್ಲಡೆ ಪೋದ್ ಬನ್ನಾಗ ಕೈಕಂಜಿ ಸಾಗಾದನ ದೂರು ಪಾಡ್ದು ಒಟ್ರಾಸಿ ಪೆಟ್ಟು ಪಾಡ್ದಿರು. ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಮೇರಿನ ಭಾಷಣಲು ಇದಕ್ಕೆ ಮಾತ ಮೂಲ ಕಾರಣ ಬಂದು ಆರ್ದೂರಿಯರು. ಹರೀಶ್ ಪೂಂಜಾ ಅಂತ ಹೇಳುವಂತಹ ಶಾಸಕರು ಅಲ್ಲಿ ಶಾಸಕರಾದ ಬಂದ ನಂತರ
ದಿವಸಗಳಿಂದ ಅವರ ಕೋಮು ಪ್ರಚೋದಿತವಾದಂತಹ ಭಾಷಣಗಳಿಂದ, ಅದೇ ರೀತಿ ಅವರ ಕೆಲವೊಂದು ಪ್ರವೃತ್ತಿಗಳಿಂದ ಪ್ರೇರಿತವಾದಂತಹ ಗೂಂಡಾಪಡೆಗಳು ಇದಕ್ಕಿಂತ ಹಿಂದೆಯೂ ಕೂಡ ಹಲವಾರು ಸಂದರ್ಭಗಳಲ್ಲಿ ಇದೇ ರೀತಿಯಾಗಿಂತಹ ದಾಳಿಯನ್ನು ನಡೆಸಿದ್ದಾರೆ. ಅದು ಬೆಲಾಲ್ ಎಂಬಂಥ ಒಂದು ಪ್ರದೇಶದಲ್ಲಿ ಒಬ್ಬ ಯುವಕನ ಮೇಲೆ ದಾಳಿ ಮಾಡಿದ್ದಾರೆ. ಅದೇ ರೀತಿ ಮತ್ತೊಂದು ಮಲೆಬೆಟ್ಟು ಅಂತ ಹೇಳುವಂಥ ಆ ಪ್ರದೇಶದಲ್ಲಿ ಕೂಡ ಒಬ್ಬ ಯುವಕನ ಮೇಲೆ ದಾಳಿ ಮಾಡಿದ್ದಾರೆ. ಇಂತಹ ದಾಳಿಗಳು ಇನ್ನು ಮುಂದೆ ನಡೆದರೆ ಇದನ್ನು ನಾವು ಮತ್ತೊಂದು ಪೊಲೀಸ್ ಇಲಾಖೆಯಲ್ಲಿ ವಿಶೇಷವಾಗಿ ಬೆಳ್ತಂಗಡಿಯ ಸಬ್ ಇನ್ಸ್ಪೆಕ್ಟರ್, ಅಲ್ಲಿಯ ಇನ್ಸ್ಪೆಕ್ಟರ್ಗಳಲ್ಲಿ ನಾವು ವಿನಂತಿಸುವುದೇನು ಅಂತ ಹೇಳಿದರೆ, ನೀವು ಏನು 307 ಸೆಕ್ಷನ್ನ ಬದಲು 324 ಸೆಕ್ಷನನ್ನು ಮತ್ತು ಕೂಡ ವೀಕ್ ಆಗುವಂಥ ಸೆಕ್ಷನನ್ನು ಹಾಕಿದ್ದೀರಿ. ಇವಾಗಲೇ ಅವರ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಗೊತ್ತಾಗಿದೆ. ಬಹಳ ಮಾರಣಾಂತಿಕವಾದಂಥ ಗಾಯಗಳಾಗಿದೆ. ಅದು ಕೂಡ 307 ಸೆಕ್ಷನ್ ಹಾಕುವ ಬದಲು ಅವರನ್ನು ಆ ಒಂದು ಕಾನೂನಿನಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಅವಕಾಶವನ್ನು 327 ಸೆಕ್ಷನ್ ಹಾಕುವ ಮೂಲಕ ಅಲ್ಲಿನ ಪೊಲೀಸ್ ಇಲಾಖೆ ಮಾಡಿದೆ. ಪೊಲೀಸ್ ಇಲಾಖೆ ಈ ಮೃದು ಧೋರಣೆ ಅವರ ಸಂಘ ಪರಿವಾರಕ್ಕೆ ಅವರು ಕೊಡ್ತಾ ಇರುವಂತಹ ಸಹಕಾರಗಳಾಗಿರ್ತದೆ ಇಂತಹ ಘಟನೆಗಳು ಮುಂದುವರಿಯಲಿಕ್ಕೆ ಕಾರಣ. ಅದನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದಿನ ದಿವಸಗಳಲ್ಲಿ ಇಂತಹ ಘಟನೆಗಳ ವಿರುದ್ಧ ಬಹಳ ತೀವ್ರವಾದ ರೀತಿಯಾದಂತಹ ಹೋರಾಟಗಳನ್ನು ಈ ಜಿಲ್ಲೆಯಲ್ಲಿ ಖಂಡಿತವಾಗಿಯೂ ನಾವು ಮಾಡಲಿಕ್ಕಿದ್ದೇವೆ. ಕ್ರಿಮಿನಲ್ ಗ್ಯಾಂಗ್ ಒಂಜಿತ ರೌಡಿಲಾದಿಪ್ನ ಪ್ರದೀಪ್ ಮೆಂಡನ್ ಮಂಕಿ ಸ್ಟ್ಯಾಂಡ್ ವಿಜಯ್ ಗೌರೀಶ್ ಯಾನೆ ಗೌರಿ ಮುಕ್ಲಿನ ಕೆರಿಯರ್ ಕೆನಿ ನಾಡ್ದನ 9 ಜನ ಆರೋಪಿಲಿಡು ಐವೇರೆನು ಕಂಕನಾಡಿ ಪೊಲೀಸರು ಬಂಧನ ಮಲ್ತಿರು. ಹೆಚ್ಚಿನ ವಿಚಾರಣೆಗೆ ಕೋರ್ಟ್ಗೂ ಹಾಜರಿ ಮಲ್ತದು ಪೊಲೀಸ್ ಕಸ್ಟಡಿಗೆ ದೆತನುಂಡು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತೆರಿಪಾದಿರು. ಕ್ರಿಮಿನಲ್ ಗ್ಯಾಂಗ್ ಉಂಚಿತ ರೌಡಿಲಾದುಪ್ಪುನ ಪ್ರದೀಪ್ ಮೆಂಡನ್ ಮಂಕಿ ಸ್ಟ್ಯಾಂಡ್ ವಿಜಯ ಗೌರೀಶ್ ಯಾನೆ ಗೌರಿ ಮುಕ್ಲೆನ ಕೆರಿಯರೆ ಕೆನಿ ನಾಡ್ದಿನ 9 ಜನ ಆರೋಪಿಲೇಡು ಐವೇರೆನು ಕಂಕನಾಡಿ ಪೊಲೀಸರು ಪತ್ತದೇರು. ಕೆಲವು ದಿನೋಡ್ದುಂಬು ದರೋಡಿ ಕೇಸಡು ತಿಕ್ಕಾಲ್ದಬೂರ್ನ ಈ ಕೇಸಿಗೆ ಸಂಬಂಧಪಟ್ಟನ 4 ಪತ್ತದು ಜೈಲಿಗೆ ಪಾಡ್ದಿರು. ಆ 4 ದೀಕ್ಷಿತ್ ಯಾನೆ ದೀಕ್ಷು ಕುಂಡ ಕೋರಿ ಯಾನೆ ದೀಕ್ಷಿತ್ ಪೂಜಾರಿ, ಚಂದ್ರ ಯಾನೆ ಚಂದ್ರಹಾಸ್ ಪೂಜಾರಿ, ಪ್ರಜ್ವಲ್ ಯಾನೆ ಹೇಮಚಂದ್ರ, ಸಂತೋಷ್ ಪೂಜಾರಿ ಯಾನೆ ನಾಯಿ ಸಂತು ಮುಕುಲು ಕೊರ್ನ ಮಾಹಿತಿದಂಚ ಕಾರ್ಯಾಚರಣೆ ನಡಪಾದ ಆಕಾಶ್ ಭವನದ ಶರಣ್ ಪನ್ಪುನಾಯನ ಮೆಗ್ಗೆ ಧೀರಜ್ ಯಾನೆ ಕುಟ್ಟ ಆಕಾಶ್ ಭವನ ಮಧ್ಯಪ್ರದೇಶದ ರಾಜೇಶ್ ಟಾಮರ್ ಯಾನೆ ರಾಜ್ಬೀರ್ ಬಜ್ಪೆ ಆದ್ಯಪಾಡಿದ ರಾಕೇಶ್ ಕಂಬಳಿ ಯಾನೆ ರಾಕಿ ಎಕ್ಕಾರದ ರಾಜೇಶ್ ಆಚಾರ್ಯ ಆಕಾಶ್ ಭವನದ ಸಾಗರ್ ಮುಕ್ಲಿನ ಬಂಧನ ಆತಂಡು. ಈ 9 ಜನಲ ರೌಡಿ ಆಕಾಶ್ ಭವನದ ಶರಣ್ ಯಾನೆ ರೋಹಿದಾಸ್ನ ಒಟ್ಟು ಗುಪ್ಪುನ ಕುಲು ಜೈಲಿಡಿತ್ತಿನ ಶರಣ್ ಆಯನನೆ ಆದುಪ್ಪುನ ಗ್ಯಾಂಗ್ ಕಟ್ಟದು ಶ್ರೀಮಂತರನ್ನು ಪೊಡಿಪಾದು ಹಫ್ತಾ ವಸೂಲಿ ಪಣ ಉಡೀಲ್ ಅಮಲ್ ವಸ್ತು ಸಾಗೌನ ಪೊಯ್ಯದಂತೆ ಇಂಚಿಟಿ ಬೊಡ್ಚಂದಿ ಕಾರ್ಯೊಡಿತ್ತೆರು ಪಂದು ಪೊಲೀಸರು ತೆರಪಾದರು. ಮಧ್ಯಪ್ರದೇಶದ ರಾಜೇಶ್ ತೋಮರ್ ಈ ಗ್ಯಾಂಗ್ಗೆ ಮಾರಕ ಅತ್ಯಾರು ಒದಗ ಹೊಂದಿತ್ತೆ. 2018 ಕಟೀಲಡು ನಡತಿನ ದರೋಡೆ ಆರೋಪಿಲ ಆದುಲ್ಲೆ ಬಂಧನ ಆಯ್ನ ಐವೇರೆನು ಹೆಚ್ಚಿಗೆ ವಿಚಾರಣೆಗೂ ಕೋರ್ಟ್ಗೂ ಹಾಜರಿ ಮಲ್ತದು ಪೊಲೀಸ್ ಕಸ್ಟಡಿಗೂ ದೆತನುಡು ಪಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ತೆರಿಪಾದರು. ಕುಂದಾಪುರ ತಾಲೂಕು ಬಿಲ್ಲಾಡಿದ ಕದ್ರಂಜೆಡು ಬೂರ್ದುಪೊಯ್ನ ಪಿರಾಕ್ದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರವು ಪ್ರಶ್ನೆ ಚಿಂತನೆಗಳು ನಡೆತದೆ. ಜೀರ್ಣೋದ್ಧಾರದ ಕೆಲಸ ಪತ್ತನಗ ದುಂಬುದ ದೇವೇರ್ನ ಗುಂಡದ ಶಿವಲಿಂಗ ತೋಜಿದು ಬೈದಂಡು. ಕುಂದಾಪುರ ತಾಲೂಕು ಬಿಲ್ಲಾಡಿದ ಕದ್ರಂಜೆಡು 45 ವರ್ಷೋಳೇರ್ ದುಂಬು ಬೂರ್ದು ಪೋತಿನ ಪಿರಾಕ್ದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಗೂ ಪ್ರಶ್ನಾ ಚಿಂತನೆಲು ನಡೆತದುಂಡು. ದೇವಸ್ಥಾನ ಕಟ್ಟರೆ ಕೆಲಸ ಸುರುಪತ್ನಗ ನೆಲಸಮ ಆತಿನ ಗುಂಡೊಡು ನಾಡ್ನಗ ಪಿರಾಕ್ದ ಶಿವಲಿಂಗ ತೋಜಿದುಂಡು. ಅಂಚಾದ ಮಾತೆರೆಗ್ಲ ಉತ್ಸಾಹ ಉಮೇದು ಮೂಡ್ದುಂಡು. ಪಡೇಲು ಬೂರ್ದಿತ್ತಿನ ದೇವಸ್ಥಾನನು ಜೀರ್ಣೋದ್ಧಾರ ಮಲ್ಪೆರ ಜವನೇರ್ ಮಾತ ಒಟ್ಟು ಸೇರ್ದೆರು. ದೇವಸ್ಥಾನದ ಪಾಗರ ದುಂಬೊರ ಶಾಲೆ ಆದಿತ್ತುಂಡು. ಅವೇತೋ ಜೋಕುಲು ಮುಲ್ಪ ಕಲ್ತದ. ದಿನ ಪೋಯ್ನಂಚನೆ ದೇವಸ್ಥಾನಡು ಪೂಜೆ ಧಾರ್ಮಿಕ ಕರ್ಮಲು ಉಂತುದು ಪಡೇಲು ಬೂರ್ದುಂಡು. ಧಾರ್ಮಿಕ ವಿಧಿವಿಧಾನೊಳೇಡು ಶಿವಲಿಂಗ ಮಿತ್ತು ಒಯ್ತಿದೆರು. ಪೂಜೆ ನಡಪಾದೆರು. ನನ್ನ ಒಂಜಿ ವಾರ ಧಾರ್ಮಿಕ ಕಾರ್ಯಕ್ರಮ ನಡಪೆರ ಉಂಡು. ಕಡಬ ತಾಲೂಕು ಪಾಲ್ತಾಡಿದ ಕೆಳಗಿನ ಕುಂಜಾಡಿ ತರವಾಡಡು ಏಪ್ರಿಲ್ 8 ಒರ್ಂಬೆಕ್ ಧರ್ಮದೈವಲೆಗ್ ಧರ್ಮ ನೇಮ ಆಟಣೆ ಮಲ್ತದಿರು. ಆ ಬಗೆಟ್ ಶುಕ್ರವಾರ ಕುಡ್ಲಾಡು ನಡಪಾಯಿನ ಸುದ್ದಿ ಕೂಟುಡು ಮಾಣಿಲದ ಶ್ರೀ ಧಾಮದ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಬೊಗ ಕುಟುಂಬದ ಸದಸ್ಯರು ಲೋಕಸಭಾ ಸದಸ್ಯರಾಯಿನ ನಳಿನ್ ಕುಮಾರ್ ಕಟೀಲ್ ಮಾಹಿತಿ ಕೊರ್ದು ಸರ್ಕಾರದ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ತೊಂದು ಧರ್ಮ ನೇಮ ನಡಪಾವಣೊಂದು ಪಂತೇರು. ಕಡಬ ತಾಲೂಕು ಪಾಲ್ತಾಡಿದ ಕೆಳಗಿನ ಕುಂಜಾಡಿ ತರವಾಡಿ ಇಲ್ಲಡು ಏಪ್ರಿಲ್ 8 ಬೊಕ್ಕ ಒರ್ಂಬೆಕ್ ಧರ್ಮ ನೇಮ ನಡಪೆರ ಉಂಡು. ಆ ಬಗೆಟ್ ಕುಡ್ಲಡು ಶುಕ್ರವಾರ ಆಟಣೆ ಮಲ್ತದಿತ್ತಿನ ಸುದ್ದಿ ಕೂಟುಡು ಮಾಣಿಲ ಶ್ರೀ ಧಾಮದ ಶ್ರೀ ಮೋಹನ್ದಾಸ ಸ್ವಾಮೀಜಿರು ಮಾಹಿತಿ ಕೊರದು
ಕುಂಜಾಡಿ ತರವಾಡ್ಗ್ ಅಪ್ಪೆ ಜಲದುರ್ಗೆ ಉದ್ಭವವಾಯಿನ ಇತಿಹಾಸ ಉಂಡು ದುರ್ಗ ಪೂಜೆ ನಡಪಾವನು ಬೈದಿರು ಧರ್ಮನೇಮ ದುಂಬುಲು ನಡತದಂಡು ಒಂದೆಡ್ದು ಕುಂಜಾಡಿ ಮನೆತನಗೂ ಮಾತ್ರ ಆತು ಮಾತಾ ಹಿಂದೂ ಧರ್ಮದ ಏಳಿಗೆಗೆ ದೇಶದ ಮಾತಾ ತೊಡಕ್ ದೂರ ಆದು ಎಡ್ಡೆ ಆವಡು ಕಳ್ಜಿಗೊಡು ದೈವಾರಾಧನೆ ಗಟ್ಟಿ ಮುಟ್ಟದ ಸಮಾಜಗೂ ರಾಕ್ಷಸಿ ತತ್ವ ಗಿಡೆತ್ತದು ಎಡ್ಡೆ ಕಾಲ ಉಂಡು ಮಲ್ಪಡು ಒಂದು ಪಂಡೇರು ಧರ್ಮನೇಮಗೂ ನಿಘಂಟು ಮಲ್ಪನಗ ಕೊರೋನಾದ ವಿಷಯ ಇಜ್ಜಾಂಡು ಆಂಡ ಇತ್ತೆ ಸರ್ಕಾರದ ಕಾನೂನಿಗೂ ಸರಿಯಾದ ನಡಪಮೊಂದಿಲ್ಲ 4 ದಿನದ ಕಾರ್ಯಕ್ರಮ ಅಂದು ಇತ್ತಂಡು ಇತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೈಬಿಡ್ದು ಎಣ್ಮ ಒರ್ಂಬೆಕ್ ಧರ್ಮನೇಮ ನಡಪಂಡು ದೊಂಪ ಮೂರ್ತ ಆತಂಡು ಕೈಲಿ ಕಡತ ನಡೆದ ಬೊಕ್ಕ 7 ದಿನೊಟ್ಟು ಧರ್ಮನೇಮ ನಡಪಡು ಧರ್ಮನೇಮದ ನಿಂಪುಗಾದ ಬಡವರಿಗೆ ಒಂಜಿ ಇಲ್ಲಿ ಕಟ್ಟದಂಡು ಸರ್ವೇರ್ರ ಧರ್ಮನೇಮಡು ಪಾಲ್ದೆತ್ತು ನೋಡೊಂದು ಶ್ರೀ ಮೋಹನ್ ದಾಸ ಸ್ವಾಮೀಜಿಯರು ಪಂಡೇರು. ವಿಶೇಷವಾಗಿ ಕುಂಜಾಡಿ ಮನೆತನದವರಿಂದ ಈ ಒಂದು ಬಂಗಿಲ ಗುತ್ತು ಮೇಗಿನ ಕುಂಜಾಡಿ ಮತ್ತು ಕೆಳದಿ ಕುಂಜಾಡಿಯ ಮಧ್ಯಸ್ಥರ ನೇತೃತ್ವದಲ್ಲಿ ಈ ಧರ್ಮನೇಮೋತ್ಸವ ನಡೀತದೆ. ಈ ಧರ್ಮನೇಮೋತ್ಸವದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೇರೆ ಬೇರೆ ಭಾಗದಿಂದ ಬರ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಲ್ಲಿ ನಾವು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಕೊರೋನಾದ ಸಂದರ್ಭದಲ್ಲಿ ಎಷ್ಟು ಎಲ್ಲ ಸಾಂಸ್ಕೃತಿಕ ಕಲಾವಿದರು ತೆಗೆದುಕೊಂಡಂಥ ಪರಿಸ್ಥಿತಿಯಲ್ಲಿ ಅದಕ್ಕೂ ಕೂಡ ಸಹಕಾರ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದು ಅಂತ ತೀರ್ಮಾನ ಮಾಡಿದ್ದೆವು. ಆದರೆ ಈ ಒಂದು ಕೊರೋನಾದ ಈ ಒಂದು ಸರ್ಕಾರದ ಧೋರಣೆಗೆ ಅನುಗುಣವಾಗಿ ಅದನ್ನು ನಾವು ನಿಲ್ಲಿಸಿದ್ದೇವೆ. 8-9ರಂದು ಧರ್ಮನೇಮೋತ್ಸವದ ಕಾರ್ಯಕ್ರಮ ನಡೀತದೆ. ಕುಂಜಾಡಿ ತರವಾಡು ಕುಟುಂಬದ ಸದಸ್ಯರು ಲೋಕಸಭಾ ಸದಸ್ಯರಾಯಿನ ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಅಜ್ಬೆ ವರ್ಷದುಂಬು ಧರ್ಮನೇಮ ಆತನು 16 ವರ್ಷಗೊರ ನಡಪೋಡು ಆಂಡ ಇತ್ತೆ ಮಾರ್ನೇಮಿ 9 ದಿನದ ಪೂಜೆ ದುರ್ಗ ನಮಸ್ಕಾರ ಪೂಜೆ ಅತ್ತಂದೆ ಬಾಕಿದ ಮಾತ ಉಂದುದುಂಡು 4 ದಿನದ ಕಾರ್ಯಕ್ರಮನು 2 ದಿನಕ್ಕೂ ಜಪಡಾದ ಉಳ್ಳಾಕ್ಲು ಗ್ರಾಮದೈವ ಅಬ್ಬೆ ಜಲಾಯ ಲೆಕ್ಕೆ ಸೇರಿ ಧರ್ಮದೈವ ಪಿರಿಚಾಮುಂಡಿ ಬೊಕ್ಕ ಪರಿವಾರ ದೈವೊಳೆಗೆ ಧರ್ಮನೇಮ ನಡಪುಂಡು 150 ಎಕರೆ ಜಾಗೆಡ್ ವ್ಯವಸ್ಥೆ ಮಲ್ತದ ಬೇತೆ ಬೇತೆ ಕಡೆಟ 500 ಜನ ಮೀರಂದು ನಂಚ ಸರ್ಕಾರದ ಕೋವಿಡ್ ಮಾರ್ಗಸೂಚಿ ಪಾಲನೆ ಮಲ್ತೊಂದು ಒಣಸದ ವ್ಯವಸ್ಥೆ ಎಣ್ಮಸಾರ ಗಾಳಿಲು ಉಂತರ ವ್ಯವಸ್ಥೆ ಮಲ್ತದ ಮಾಸ್ಕ್ ಕಡ್ಡಾಯ 2 ಮಾಸ್ಕ್ ಇಜ್ಜ ಅಕ್ಲಿಗೆ ಮಾಸ್ಕ್ ಒದಗೌಂಡು ಕೋವಿಡ್ ಪರೀಕ್ಷೆ ಸೇರಿನಂಚ ಸರ್ಕಾರದ ಗೈಡ್ಲೈನ್ ಪ್ರಕಾರ ಧರ್ಮನೇಮ ನಡಪಾವುಂಡು ಸರ್ವೇರ್ಲ ಪಾಲ್ದೆತ್ತು ನೋಡೊಂದು ನಳಿನ್ ಕುಮಾರ್ ಕಟೀಲ್ ಪಂಡೇರು. ದೈವಜ್ಞರ ಚಿಂತನೆ ಪ್ರಕಾರ ಧರ್ಮನೇಮವನ್ನೇ ಮಾಡಬೇಕು ಅನ್ನುವಂಥದ್ದು ಬಂದಿದೆ. ಆ ಪ್ರಕಾರ ಇಡೀ ತರವಾಡು ಮನೆಯವರು ಸೇರಿ ಧರ್ಮನೇಮವನ್ನು ನಡೆಸ್ತಾರೆ. 8-9 ದಿನ ಧರ್ಮನೇಮ. 6ನೇ ತಾರೀಕು ಕಟೀಲಿನ ಸೇವೆಯಾಟ ಪ್ರತಿ ವರ್ಷ ನಡೀತದೆ. ಅದು 6ನೇ ತಾರೀಕು ಅದು ರಾತ್ರಿ ನಡೀತದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಜನ ಒಂದೇ ಕಡೆ ನಿಲ್ಲೋದಿಲ್ಲ, ರೊಟೇಷನಲ್ಲಿ ಇರ್ತಾರೆ, ಹೋಗಿಕೊಂಡು ಬಂದ್ಕೊಂಡಿರ್ತಾರೆ. ಎಲ್ಲರೂ ನಿಲ್ಲಕ್ಕೆ ಸಂಸ್ಕೃತಿಗೆ ಇದ್ರೆ ಅಲ್ಲೇ ನಿಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬಿಟ್ಟಿದ್ದೀವಿ. ಮತ್ತು ದೈವಕ್ಕೆ ಹೆಚ್ಚು ಕೋಲಕ್ಕೆ ನೋಡುವವರು ಕಡಿಮೆ, ಬಂದು ಹೇಳಿದ್ದಕ್ಕೆ ಬಂದು ಹೋಗ್ತಾರೆ. ನಾವು ಈಗಾಗಲೇ ದಶಂಬರದಲ್ಲಿ ದಿನ ಇಟ್ಟಾಗಿತ್ತು. ಫೆಬ್ರವರಿ 8-9 ದಶಂಬರದಲ್ಲಿ ದೈವಜ್ಞರು ಚಿಂತನೆಯ ಪ್ರಕಾರ ಕೊಟ್ಟ ಡೇಟ್. ಹಾಗಾಗಿ ನಮ್ಮ ಬದಲಾವಣೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ 4-5 ವಿಷಯಗಳನ್ನು ತಗೊಂಡಿದ್ದೆ. 150 ಎಕರೆಯಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಈಗ ಇವ್ರದ್ದು ಜನಸಂಖ್ಯೆ 500 ಇದ್ದರು, 501 ಎಕರೆಗೆ ಇರೋದು 150 ಎಕರೆ ಜಾಗವನ್ನು ತೊಗೊಂಡಿದ್ದೇವೆ. 150 ಎಕರೆ ಜಾಗದಲ್ಲೂ ನಾವು ಏನು ಮಾಡಿದ್ದೇವೆ ಕೇಳಿದರೆ ಊಟದ ವ್ಯವಸ್ಥೆಯನ್ನೇ ಬೇರೆ ಬೇರೆ ಕಡೆ ಮಾಡಿದ್ದೇವೆ. ಒಂದೇ ಕಡೆ 500ಕ್ಕಿಂತ ಹೆಚ್ಚು ಸೇರಬಾರ್ದು. ಅದಕ್ಕೆ ಬ್ಲಾಕ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದೇವೆ. ಪಾರ್ಕಿಂಗ್ಗೆ 8,000 ಗಾಡಿಗಳು ನಿಲ್ಲುವಷ್ಟು ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ ಬೇರೆ ಮಾಡಿದೆ. ಅಲ್ಲಿಂದ ಇಲ್ಲಿ ಬರಲಿಕ್ಕೂ ವ್ಯವಸ್ಥೆಗಳಿಗೆ ಜನರ ಸಾಮಾಜಿಕ ಅಂತರದ ಜೊತೆ ಬರುವಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಿದೆ. ಇಲ್ಲಿ ಬಂದ ಮೇಲೆ 4 ಕಡೆ ಸ್ಯಾನಿಟೈಸರ್, ಬಾಡಿ ಸ್ಯಾನಿಟೈಸರನ್ನೇ ಮಾಡ್ತೀವಿ. ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ರವಿಶಂಕರ್ ಮೇಜರ್, ಮಾಜಿ ವಿಧಾನ ಪರಿಷತ್ ಸದಸ್ಯರು ಮೋನಪ್ಪ ಭಂಡಾರಿ, ಜಿಲ್ಲಾ ಪಂಚಾಯತ್ ಒತ್ತು ಗುರ್ಕಾರ್ದಿ ಕಸ್ತೂರಿ ಪಂಜ, ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಬೊಕ ಗಿರಿಧರ್ ಶೆಟ್ಟಿ ಸುದ್ದಿಕೂಟುಡಿತೀರು. ಮಹಾನಗರ ಪಾಲಿಕೆ ಎದುರು ಪಕ್ಷದ ನಾಯಕರನ್ನ ಬಗೆಟ್ ಮೇಯರ್ಗೆ ಬರೆದುಕೊಂಡೊನ್ನ ಬದಲು ಈ ಸರ್ತಿ ಸಂಪ್ರದಾಯ ಮೀರ್ದಿರು. ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಪಾಲಿಕೆದ ಕಮಿಷನರಿಗೆ ಬರೆದು ಕೋರ್ನಿಡ್ದವರ ಅವು ಕಡತ ಅದು ಮಾರ್ಪಾಡ ಆತಂಡು ಅಂಚಾದ ಐಕ್ ಕಾನೂನದ ಚೌಕಟ್ಟು ಉಂಡು ಎಂಗ್ಲು ಸರ್ವಾಧಿಕಾರಿ ಧೋರಣೆ ಮಲ್ತದು ಜಾಂದ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯಂತರು ಸುಧೀರ್ ಶೆಟ್ಟಿ ಕಣ್ಣೂರು ಪಂತೇರು. ಆರು ಶುಕ್ರವಾರ ಕುಡ್ಲಾಡು ಸುದ್ದಿಕೂಟೋಡು ಪಾತೀರಿ. ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪಕ್ಷ ನಾಯಕರನ್ನ ತಾನಮಾನ ಬಗೆಟ್ ಮಾಜಿ ಶಾಸಕರು ಜೆ.ಆರ್. ಲೋಬೋ ಸುದ್ದಿಕೂಟ ನಡಪಾದ ಆಡಳಿತ ಪಕ್ಷ ಬಿಜೆಪಿನ ದೂರ್ನ ಬಗೆಟ್ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯಂತರು ಸುಧೀರ್ ಶೆಟ್ಟಿ ಕಣ್ಣೂರು ಉತ್ತರ ಕೊಡ್ತಿರು. ಆರು ಕುಡ್ಲಡು ಶುಕ್ರವಾರ ಸುದ್ದಿಕೂಟೋಡು ಪಾತಿರ್ದು ಪರಂಪರೆದ ಎದುರು ಪಕ್ಷ ಸ್ಥಾನಗೂ ಬಿಜೆಪಿ ಅಪಚಾರ ಮಲ್ತದನ್ನು ಬಂದು ಜೆ.ಆರ್. ಲೋಬೋ ದೂರ್ದಿರು. ಈ ದುಂಬುಲ ಎದುರು ಪಕ್ಷ ಸ್ಥಾನದ ಬಗೆಟ್ ಮೇಯರ್ ಗುಮನಗೂ ಕನತದು ಮೇಯರ್ ಒಪ್ಪಿಗೆ ಕೊಡ್ತಿರು. ಅಂಡ ಈ ಸರ್ತಿ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್, ಎಸಿ ವಿನಯ್ ರಾಜರೇನು ಎದುರು ಪಕ್ಷ ಸ್ಥಾನಗೂ ಅಜತ್ತದಾ ಪಂದ್ ಪಾಲಿಕೆ ಕಮಿಷನರ್ರಿಗೂ ಓಲೆ ಕೊಡ್ತಿರು. ಅವು ಕಡತ ಆದ ಮಾರ್ಪಾಡಾತಂಡು. ಕಡತ ಆಂಡ ಕಾನೂನದ ಚೌಕಟ್ಟುಂಡು. ಅಜ್ಪ ಜನ ಸದಸ್ಯರೆಡು ಒಂಜಿನೆ ಮೂಜಿಪಾಲ ಸದಸ್ಯರೇ ಇತ್ತಂಡ
ಎದುರು ಪಕ್ಷ ಸ್ಥಾನ ಕೊರಲಿ ಮೇಯರ್ರೆನ ಗುಮನಗೂ ಕನದ್ವೇರಂಡ ಮೇಯರ್ ಅಜಪ್ವೇರು ಪಂದು ಸುಧೀರ್ ಶೆಟ್ಟಿ ಕಣ್ಣೂರು ಪಂಡೆರು. ವಿನಯ್ ರಾಜ್ ಎದುರು ಪಕ್ಷದ ನಾಯಕನ ಆಫೀಸ್ಗೆ ಬತ್ತದು ಎಂಕ್ಲಿನ 200 ಜನ ಬರ್ಪೆರು ವ್ಯವಸ್ಥೆ ಮಲ್ಪೊಡು ಪಂದು ಒಟ್ರಾಸಿ ಪಾತೆರದು ಮೇಯರ್ಗೆ ತೆರಿಪಾದರು. ಹೊಸ ಸಂಪ್ರದಾಯ ಪ್ರತಿಪಕ್ಷದ ನಾಯಕರು ಪಂದು ಉಲ್ಲೇಖ ಮಲ್ಪೆರ ಸಾಧ್ಯ ಇಜ್ಜಿ ಎಂಕುಲು ಸರ್ವಾಧಿಕಾರಿ ಧೋರಣೆ ಮಲ್ತದಿಜ ಕಾನೂನು ಚೌಕಡು ಬುಡ್ತಿಜ. ಪಾಲಿಕೆ ಕಮಿಷನರ್ ಆದ KS ಅಧಿಕಾರಿ ಆದಿತ್ತಿನ JR ಲೋಬೋ ಕಾಯ್ದೆ ಕಾನೂನು ತೂವೊಡಿತುಂಡು. ಮೇಯರ್ಗೂ ಓಲೆ ಕೊರಂದೆ ಹೊಸ ಸಂಪ್ರದಾಯ ಕನದೇರು. ಮಿಥುನ್ ರೈ ಎಂಕ್ಲಿನ 14 ಜನ ಸದಸ್ಯರ್ಲ ರಾಜಿ ಕೊರ್ದು ಪ್ರತಿಭಟನೆ ಮಲ್ಪುವ ಪಂತೆರು. ಎಡ್ಡೆ ಸಂಗತಿ ರಾಜಿ ಕೊರಡು ಓಟು ಆಂಡ ಎಂಕಲು 14 ಗೆಂದದು ಕಾಂಗ್ರೆಸ್ ಮುಕ್ತ ಪಾಲಿಕೆ ಮಲ್ಪುವ ಪಂದು ಸುಧೀರ್ ಶೆಟ್ಟಿ ಪಂಡೆರು. JR ಲೋಬರವರು ಆರೋಪವನ್ನು ಮಾಡ್ತಾರೆ. ಏನಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಮೌಲ್ಯವನ್ನೇ ಇವತ್ತು ಗಾಳಿಗೆ ತೂರಿ ಭಾರತೀಯ ಜನತಾ ಪಾರ್ಟಿ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಾ ಇದೆ ಎಂಬುದಾಗಿ. ತಾವು ಒಂದ್ಸಲ ಆಕ್ಟ್ ಬುಕ್ ಅಲ್ಲಿ 1976 ಆಕ್ಟ್ ಬುಕ್ಕಿನ 88ರ ಏನೋ ಪರಿಚ್ಛೇದದಲ್ಲಿ ಒಂದಷ್ಟು ತಾವು ಮಾಹಿತಿಯನ್ನು ನೋಡಿದಾಗ ತಮಗೆ ಪ್ರತಿಪಕ್ಷದ ಸ್ಥಾನದಲ್ಲಿ 1/3 ಅಂದ್ರೆ ಕೋರಂ ಇರಬೇಕೆಂಬಂತಹ ಒಂದು ಕಾನೂನು ಅಲ್ಲಿ ನಮೂದಿಸಿರುವಂತದ್ದು, ಆಕ್ಟ್ ಅಲ್ಲಿ ಇರುವಂತದ್ದು ತಾವು ನೋಡುವಂತದ್ದು ಅಗತ್ಯ ಇದೆ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಒಂದು ವೇಳೆ ನಮ್ಮ ಮೇಯರ್ ಅವರಿಗೆ ನಮ್ಮ ಪ್ರತಿಪಕ್ಷದ ಏನು ನಾಯಕನನ್ನಾಗಿ ಇಂಥವರನ್ನು ಆಯ್ಕೆ ಮಾಡಿದ್ದೇವೆ ಎಂಬುದಾಗಿ ಅವರು ಏನೋ ಪತ್ರವನ್ನು ಕೊಟ್ಟಿರುತ್ತಿದ್ರೆ ನಾವು ನಮ್ಮೊಳಗೆ ಆ ಒಂದು ವ್ಯವಸ್ಥೆಯಲ್ಲಿ, ಯಾಕಂತ ಹೇಳಿದ್ರೆ ಪ್ರತಿಪಕ್ಷ ಎಂಬುವಂಥದ್ದು ಆಡಳಿತದಲ್ಲಿ ಪ್ರತಿಪಕ್ಷ ಇರಲೇಬೇಕು. ಧಾರ್ಮಿಕ ಕ್ಷೇತ್ರೊಳಿನ ಅಶುದ್ಧ ಮಲ್ತನಕ್ಲು ಬಬ್ಬುಸ್ವಾಮಿ ಕೊರಗಜ್ಜ ಕ್ಷೇತ್ರಗೂ ಬತ್ತದು ಮಾಪು ನಟ್ಟೊಂದಿರು ಒಂದು ವಿಶ್ವ ಹಿಂದೂ ಪರಿಷತ್ ನಿಲೆಟ್ ಮಾತಾ ಹಿಂದುಳಿನ ಪರವಾದ ನಡಪಾಯಿನ ಸಾಮೂಹಿಕ ಪ್ರಾರ್ಥನೆಗೆ ತಿಕ್ಕನ ಫಲ ಅಂದು ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯಂತಿರು ಶರಣ್ ಪಂಪುವೆಲ್ ಪಂತಿರು ಆರ ಸುದ್ದಿಕೂಟೋಡು ಪಾತೀರಿರು. ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯಂತಿರು ಶರಣ್ ಪಂಪ್ವೆಲ್ ಸುದ್ದಿಕೂಟೋಡು ಪಾತಿರ್ದು ಧಾರ್ಮಿಕ ಕ್ಷೇತ್ರೊಳೇನು ಅಸುತ್ತ ಮಲ್ತಿನಕಲು ಬಬ್ಬುಸ್ವಾಮಿ ಕೊರಗಚ್ಚ ಕ್ಷೇತ್ರಗೂ ಬತ್ತದು ಶರಣಾತಿರು ಒಂದು ವಿಶ್ವ ಹಿಂದೂ ಪರಿಷತ್ ದುಂಬಾಳ್ತಿಡು ಮಾತಾ ಹಿಂದುಳಿನ ಪರವಾದ ಮಲ್ತಿನ ಸಾಮೂಹಿಕ ಪ್ರಾರ್ಥನೆಗೆ ತಿಕ್ಕದಿನ ಫಲ ತುಳುನಾಡು ದೈವ ದೇವರ್ನ ಕಾರಣಿಕ ಶಕ್ತಿ ತೋಜುದುಂಡು ಪಂದು ಪಂಡೆರು. ಧಾರ್ಮಿಕ ಕ್ಷೇತ್ರೊಳೇನು ಅಸುದ್ಧ ಮಲ್ಪುನ ಚಲ್ಲು ಕಾರ್ಯ ಬುಡಂದೆ ನಡತೊಂದುಂಡು ಅವಕ್ಕೆ ಇರೋಧ ಮಲ್ತದು ಪ್ರತಿಭಟನೆ ನಡಪಾದುಂಡು. ಧಾರ್ಮಿಕ ಕ್ಷೇತ್ರೊಳೆಡು ಸಾಮೂಹಿಕ ಪ್ರಾರ್ಥನೆ ಪೊಲೀಸರಿಗೂ ಭಿನ್ನಾಯ್ತೊನ್ನ ಕದ್ರಿ ದೇವಸ್ಥಾನೋಡು ಕುತ್ತಾರ್ ಕೊರಗಚ್ಚನ ಸಾನ್ನಿಧ್ಯ ಮುಟ್ಟ ಪಾದಯಾತ್ರೆ ನಡೆತದುಂಡು. ಈ ಚಲ್ಲು ಕಾರ್ಯ ಏರು ಮಲ್ತನಿ ಪಂದು ಗೊತ್ತಾತುಂಡು. ದೈವಳಿನ ಶಕ್ತಿ ಮಿತ್ತು ಬೈದುಂಡು ಪಂದು ಶರಣ್ ಪಂಪ್ವೆಲ್ ಪಂಡೇರು. ದೈವಸ್ಥಾನದ ಕಾಣಿಕೆ ಡಬ್ಬಿಗೆ ಉಪಯೋಗಿಸಿದಂತಹ ಮೊಂಡೋಮುಗಳನ್ನು ಹಾಕುವುದು, ಬೇರೆ ಬೇರೆ ಪತ್ರಕಗಳನ್ನು ಬರೆದು ದೇವರನ್ನು ನಿಂದನೆ ಮಾಡುವುದು ಅಷ್ಟು ಮಾತ್ರ ಅಲ್ಲ, ದೈವಸ್ಥಾನಗಳ ಆವರಣಕ್ಕೆ ಹೋಗಿ ಅಂಗಣಕ್ಕೆ ಹೋಗಿ ಅಲ್ಲಿ ಮಲಮೂತ್ರ ಮಾಡಿ ಅಲ್ಲಿ ಗಲೇಜು ಮಾಡುವಂಥ ಒಂದು ಕೃತ್ಯ ಕಳೆದ ಹಲವಾರು ತಿಂಗಳಿಂದ ನಿರಂತರವಾಗಿ ಆಗ್ತದೆ. ನಾವು ಈ ಮಾರ್ಚ್ 21ನೇ ತಾರೀಕು ಸಾಮೂಹಿಕವಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ನಿನ್ನೆ 31ನೇ ತಾರೀಕು ಅಂದರೆ 10 ದಿವಸದ ಒಳಗಡೆ ಯಾರು ಈ ಕೃತ್ಯ ನಡೆಸಿದ್ದಾರೆ ಅವರೇ ಸ್ವತಃ ಬಂದು ಇವತ್ತು ಬಬ್ಬುಸ್ವಾಮಿಯ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದು ಶರಣಾಗತಿ ಆಗಿದ್ದಾರೆ. ಯಾವ ರೀತಿ ಶರಣಾಗತಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬ ಆರೋಪಿ ಸತ್ತು 1 ತಿಂಗಳಾಯಿತು. ಆ ಕೃತ್ಯ ಮಾಡಿದಂಥ ಮುಖ್ಯ ಆರೋಪಿ ಸತ್ತು ಹೋಗಿದ್ದಾನೆ. ಅದರೊಟ್ಟಿಗಿದ್ದ ಇನ್ನೊಬ್ಬ ಆರೋಪಿ ಅವನಿಗೆ ಕಳೆದ 1 ತಿಂಗಳಿಂದ ನಿದ್ದೆ ಬರ್ತಾ ಇಲ್ಲ. ಪ್ರತಿ ದಿವಸ ದೈವ ಕನಸಿನಲ್ಲಿ ಬಂದು ಏನೇನೋ ಅವನಿಗೆ ತೊಂದರೆ ಕೊಡ್ತಾ ಇತ್ತು. ನನಗೆ ಹುಷಾರಿಲ್ಲ ಅಂತೇಳಿ ನಾನು ತಪ್ಪು ಮಾಡಿದ್ದೇನೆ, ಹಾಗಾಗಿ ನಾನು ಅದೇ ಕ್ಷೇತ್ರಕ್ಕೆ ಹೋಗಿ ಶರಣಾಗ್ತೇನೆ ಅಂತೇಳಿ ನಿನ್ನೆ ಎಮ್ಮೆಕೆರೆಯ ಬಬ್ಬುಸ್ವಾಮಿ ದೇವಸ್ಥಾನಕ್ಕೆ ಬಂದು ಶರಣಾಗತಿಯಾಗಿದೆ. ಹಾಗಾಗಿ ನಮಗೆ ಇಡೀ ಯಾವ ಹಿಂದೂ ಸಮಾಜ ಇಡೀ ದೇಶಕ್ಕೆ ನಾವು ಹೇಳಿಕೆ ಇಚ್ಛೆ ಪಡ್ತೀವಿ, ಇವತ್ತು ತುಳುನಾಡಿನ ದೇವರುಗಳ ಕಾರಣಿಕ ಶಕ್ತಿಯ ಅನಾವರಣ ಆಗಿದೆ.
ಪದವು ಮೇಗಿನ ಮನೆತನದ ಧರ್ಮದ ಯುವಲಾಯಿನ ಜುಮಾದಿ ಬಂಟ ಪರಿವಾರ ದೇವಳಿನ ದೇವಸ್ಥಾನ ಕಕ್ಕೆ ಬೊಟ್ಟು ಕುಲಶೇಖರ ಮುಲ್ಪ ಧರ್ಮದ ಯುವಲಿಗೆ ಸಾನ್ನಿಧ್ಯ ಮಹಾಕಲಶಾಭಿಷೇಕ ಬೊಕ್ಕ ಕಾಲಾದಿ ನೇಮ ನಡೆತದೆ. ಗುರುವಾರ ರಾತ್ರಿ ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಕಿಶೋರ್ ಕೊಟ್ಟಾರಿ ಪದವು ಕುಲಶೇಖರ ಮೇಲಿನ ಸೇವೆ ಆದ ಜುಮಾದಿ ಬಂಟೆರೆಗೆ ನೇಮ ಕೊರಿಯರು. ಊರ ಪರವೂರ ಭಕ್ತರು ಕಿಶೋರ್ ಕೊಟ್ಟಾರಿಯರ್ನ ಕುಟುಂಬದಕ್ಲು ನೇಮ ತೂದು ಬೋಳ್ಯ ಪ್ರಸಾದದ ತೊಂದಿರು. ಪದವು ಮೇಗಿನ ಮನೆತನದ ಧರ್ಮದ ಇವಳೈನ ಜುಮಾದಿ ಬಂಟ ಪರಿವಾರ ದೇವಳಿನ ದೇವಸ್ಥಾನ ಕಕ್ಕೆ ಬೊಟ್ಟು ಕುಲಶೇಖರ ಮುಲ್ಪ ಮಾರ್ಚ್ 29 ಏಪ್ರಿಲ್ 1 ಮುಟ್ಟ ಧರ್ಮದ ಇವಳಿಗೆ ಸಾನ್ನಿಧ್ಯ ಮಹಾಕಲಶಾಭಿಷೇಕ ಬುಕ್ಕ ಕಾಲಾದಿ ನೇಮೋತ್ಸವ ನಡೆತಂಡು. ಗುರುವಾರ ರಾತ್ರಿ ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಕಿಶೋರ್ ಕೊಟ್ಟಾರಿಯರ್ನ ಸೇವೆಯಾದ ಜುಮಾದಿ ಬಂಟ ದೇವಳನ ನೇಮ ಆಟಣೆ ಆದಿತ್ತಂಡು. ಸಿನಿಮಾ ಕಲಾವಿದರು ದೇವದಾಸ್ ಕಾಪಿಕಾಡ್, ವಿಸ್ಮಯ ವಿನಾಯಕ್, ಊರ ಪರವೂರ ಭಕ್ತರು ಕಿಶೋರ್ ಕೊಟ್ಟಾರಿಯರ್ನ ಕುಟುಂಬದಕ್ಲು ಜುಮಾದಿ ಬಂಟೆರ್ನ ನೇಮ ತೂದು ಇಂಬು ನಟ್ಟೊಂದು ಬೂಳ್ಯ ಪ್ರಸಾದದ ತೊಂದಿರು. ಇತ್ತೆ ಕುಡರ ಮುಖ್ಯಾಂಶಗಳು. ಗುಡ್ ಫ್ರೈಡೆ ದುಮ್ಮನಾನಿ ರಾತ್ರಿ ಪವಿತ್ರ ಗುರುವಾರದ ಆಚರಣೆ. ಯೇಸು ಕ್ರಿಸ್ತರ ಅಕೇರಿದ ರಾತ್ರಿ ಶಿಷ್ಯರನ್ನ ಪಾದೊಳೆನ ದಿಕ್ಕದನ ನಿಂಪು ಮಲ್ತೊಂದು ಕಲ್ಯಾಣಪುರ ಮಿಲೆಗ್ರೆಸ್ ಇಂಗ್ರೇಜಿಡ್ ಬಿಷಪ್ ಎರಡ್ದು ಭಕ್ತಿ ಶ್ರದ್ಧೆದ ಕಾರ್ಯಕ್ರಮ. ಈಶ್ವರ ಪೆರೆ ಎಂಗ್ಲೆಗ್ ಕೊರ್ನ ಓಲೆನೆ ರಾಜ್ಯಪಾಲರೇ ಕೊರ್ತೀರ್. ರಡ್ ದಿನಟು ಸಮಸ್ಯೆ ಸುಖಾಂತ್ಯ ಸಿಡಿ ತನಿಖೆದ ಹಂತೋಡು ಉಪ್ಪು ನಡೆದವರ ಆ ಬಗೆಟ್ ದಾಲಪ ತಿರುಜಿ ಕುಡ್ಡಡ್ ನಳಿನ್ ಕುಮಾರ್ ಕಟೀಲ್. ಕ್ರಿಮಿನಲ್ ಗ್ಯಾಂಗ್ ಒಂಜುತ ಮೂವೇರ್ ರೌಡಿಲೆನ ಕೆರಿಯರ ಯೋಜನೆ. 9 ಜನ ಆರೋಪಿಲೆಡ್ ಕಂಕನಾಡಿ ಪೊಲೀಸರೆಡ್ದು ಕುಡ ಐವೇರನ ಬಂಧನ. ತುಳುನಾಡ ಭೂತಾರಾಧನೆ. ಕಕ್ಕೆಬೊಟ್ಟು ಕುಲಶೇಖರಡು ಕಿಶೋರ್ ಕೊಟ್ಟಾರಿರಡ್ದು ಜುಮಾದಿ ಬಂಟೆರೆಗೆ ನೇಮ. ಏಪ್ರಿಲ್ 8 ಕಡಬ ತಾಲೂಕು ಪಾಲ್ತಾಡಿದ ಕೆಳಗಿನ ಕುಂಜಾಡಿ ತರವಾರ್ಡ್ ಧರ್ಮನೇಮ ಶ್ರೀ ಮೋಹನ್ದಾಸ ಸ್ವಾಮೀಜಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನಲಾತು ಸುದ್ದಿ ಬಕ್ಕ ಮನರಂಜನೆಗಾದು ತೂಂದಿಪ್ಪುಲಿ ನಮ್ಮ ಕುಡ್ಲ 24x7 ಸೋಲ್ಮೇಲು.